ತಾವು ಏನು ಪ್ರಖ್ಯಾತ ಯಕ್ಷಗಾನ ಕಲಾವಿದರು, ಬಹಳಷ್ಟು ಏನು ಪ್ರಯೋಗಗಳನ್ನು ಮಾಡಿ ಅದ್ವಿತೀಯವಾದಂತಹ ಅಭಿಮಾನಿಗಳನ್ನು ಗಳಿಸಿಕೊಂಡು, ಮಾತ್ರವಲ್ಲದೆ ಪರಂಪರಾಗತ ಯಕ್ಷಗಾನಕ್ಕೆ ಹೊಸ ಆಯಾಮವನ್ನು ತೋರಿಸಿಕೊಟ್ಟಂತಹ ಕೆರೆಮನೆ ಶಂಭು ಹೆಗಡೆಯವರ ಪತ್ನಿಯವರು, ಮಾತ್ರವಲ್ಲದೆ ಕೆರೆಮನೆ ಶಿವರಾಮ ಹೆಗಡೆಯವರ ಸೊಸೆ. ಈಗ ಕೆರೆಮನೆ ಶಂಭು ಹೆಗಡೆಯವರ ಪತ್ನಿಯಾಗಿ ಅವರು ಕೇವಲ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ, ಮೇಳ ನಡೆಸ್ತಾ ಇದ್ದಂತಹ ಮೇಳದ ಯಜಮಾನರು ಹೌದು, ಸಂಘಟಕರು ಹೌದು. ಈ ಎಲ್ಲ ನೆಲೆಗಟ್ಟಿನಲ್ಲಿ ಅವರು ಕಲಾ ಸೇವೆಯಲ್ಲಿ ತೊಡಗಿಸಿಕೊಂಡವರು. ನೀವು ಅವರ ಧರ್ಮಪತ್ನಿಯಾಗಿದ್ದುಕೊಂಡು ಯಾವ ರೀತಿ ಅಂದ್ರೆ, ಈಗ ಮೇಳ ನಡೆಸುವಾಗ ಅಥವಾ ಮನೆಗೆ ಹಲವಾರು ಜನ ಮೇಳದ ಕಲಾವಿದರಾಗಲಿ ಅಥವಾ ಬೇರೆ ಪರಿಚಾರಕರು ಇಂಥವರೆಲ್ಲ ಬರುವಾಗ, ಆಮೇಲೆ ಮೇಳದ ಯಾವುದೇ ಒಂದು ವ್ಯವಸ್ಥೆಗಳಿಗೆ, ಹಣಕಾಸಿನ ವಿಚಾರಗಳಿಗೆ, ಈ ಎಲ್ಲದಕ್ಕೆ ನೀವು ಒಂದು ರೀತಿ ಬೆನ್ನೆಲುಬಾಗಿ ನಿಂತವರು ಅಲ್ವಾ? ಈ ವಿಚಾರಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬಹುದಾ? ಹೇಗೆ ಅಂದ್ರೆ ಇಲ್ಲಿ ನಾನು ಏನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ಒಬ್ಬ ಕಲಾವಿದನ ಪತ್ನಿಯಾಗಿ ಮತ್ತು ಒಬ್ಬ ಮೇಳವನ್ನು ಮುನ್ನಡೆಸುವವರ ಪತ್ನಿಯಾಗಿ ಅವರ ಜೀವನ ಹೇಗಿರ್ತದೆ? ಯಾಕೆಂತಂದ್ರೆ ಒಬ್ಬರು ಕಲಾವಿದ ಅನ್ನಿಸಿಕೊಂಡವರು ವರ್ಷದ 6 ತಿಂಗಳು ಅವರು ತಿರುಗಾಟದಲ್ಲೇ ಕಳೀತಾರೆ. ಇನ್ನು ಮಳೆಗಾಲದಲ್ಲಿ ಇದ್ದಾಗಲೂ ಕೂಡ ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ಇತರ ಏನು ಹೇಳುವುದು, ವಿದ್ಯಾರ್ಥಿಗಳಿಗೆ ತಯಾರು ಮಾಡುವುದಾಗ್ಲಿ ಅಥವಾ ಕಮ್ಮಟಗಳು, ಅಂತಹ ವಿಚಾರಗಳಲ್ಲೆಲ್ಲ ಭಾಗವಹಿಸ್ತಾ ಇರ್ತಾರೆ. ಅದರಲ್ಲೂ ಶಂಭು ಹೆಗಡೆಯವರಂತವರು ವಿದೇಶಗಳಿಗೆಲ್ಲ ಹೋಗುವಂತಹ ಒಂದು ಅವಕಾಶವನ್ನು ಎಲ್ಲ ಗಳಿಸಿಕೊಂಡವರು. ಇಂತಹ ಸಮಯದಲ್ಲಿ ಕುಟುಂಬವನ್ನು, ಮನೆಯನ್ನು ಮತ್ತು ಮನೆಯ ಇತರ ಜವಾಬ್ದಾರಿಗಳನ್ನು ಅಷ್ಟು ಮಾತ್ರವಲ್ಲದೆ ತನ್ನ ಗಂಡ ಮಾಡ್ತಾ ಇದ್ದಂತಹ ಎಲ್ಲ ಮೇಳದ ಇದಾಗಿರ್ಬೋದು ಅಥವಾ ಎಲ್ಲವನ್ನು ಸರಿದೂಗಿಸಿಕೊಂಡು ಹೋಗುವ ಒಂದು ವಿಚಾರವನ್ನ ನೀವು ಅದರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿಯನ್ನು ಕೊಡಬೇಕು. ಹೇಳಿ. ನಾನು ಯಾವಾಗಿಂದ ಹೇಗಿಂದ ಹೇಳೋದು ಅಂತ ಗೊತ್ತಾಗುತ್ತೆ. ನಾನು ಎಷ್ಟು 17ನೇ ವರ್ಷಕ್ಕೆ ಮದುವೆ ಆಗಿದ್ದೆ ಅವರಿಗೆ. ಮದುವೆ ಆಗುವಾಗ ಅವ್ರಿಗೆ 21 ವರ್ಷ, ನನ್ 17 ವರ್ಷ. 9 ಮೇ 18ಕ್ಕೆ ನಾನು ಮದುವೆ ಆಗಿದ್ದು ನಮ್ದು. ಆವಾಗ ಅವ್ರಿಗೆ ತುಂಬಾ ಬಡತನ, ಏನಿಲ್ಲ ಅವ್ರ ಹತ್ರ. ಒಂದು ಲುಂಗಿ ಮತ್ತು ಒಂದು ಶರ್ಟ್ ಮಾತ್ರ ಇತ್ತು. ಅಷ್ಟಿದ್ಕೊಂಡು ಅವರು ಈಗ ಎಲ್ಲಾದ್ರೂ ಒಂದು ಹೋಗುದಿದ್ರೆ ₹5 ಎಲ್ಲ ಆಗಿನ ಕಾಲದಲ್ಲಿ 4 ಆಣೆ, ಅದು ಇಲ್ಲಾಗಿತ್ತು ಅವ್ರ ಹತ್ರ. ಆದ್ರೆ ಏನೋ ನಾವಿಬ್ರು ಮನಸ್ಸು ಒಂದಾಗಿ ನಾವು ಮದುವೆ ಆದ್ವಿ. ನಮ್ದು ಲವ್ ಮ್ಯಾರೇಜ್ ಅಲ್ಲ, ಆದ್ರೆ ಹೀಗೆ ಪರಸ್ಪರರಲ್ಲಿ ನಾವೇ ಒಪ್ಕೊಂಡು ಆಗಿದ್ದು. ಕಡೆಗೆ ಅವರು ಮತ್ತೆ ಮಾಡಿದ್ರು. SSC ರಿಸಲ್ಟ್ ಬಂದದ್ದೇ ಮದುವೆ ಆದ್ಮೇಲೆ ಅವ್ರಿಗೆ. ಮದುವೆ ಮಾರನೇ ದಿವಸ SSC ರಿಸಲ್ಟ್ ಬಂದಿದ್ದು. ಅದ್ರ ನಂತರ ಅವರು ಒಂದು ಕನ್ನಡ ಶಾಲೆ ಮಾಸ್ಟರ್ ಆದ್ರು, ಇಲ್ಲೇ ಮುಗಳಿ ಅಂತ. ಕಡೆ ಪಟೇಲ್ಕೆ ಮಾಡಿದ್ರು. ಹೀಗೆ ಅದು ಎಷ್ಟು ವರ್ಷ ಎಲ್ಲ ಮಾಡ್ತಿದ್ರು? ಅಂದ್ರೆ ಮಾಸ್ಟರ್ ಆಗಿ ಪಟೇಲ್ಕೆ ಮಾಡಿಕೊಂಡೆಲ್ಲ ಒಂದು 2 ವರ್ಷ ಮಾಡಿರ್ಬಹುದು. ಪಟೇಲ್ಕೆ ಆಗಿ ಒಂದು 4 ವರ್ಷನೋ 3 ವರ್ಷನೋ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಮದುವೆ ಆಗುವ ಸಮಯದಲ್ಲಿ ಅವರಿಗೆ ಯಕ್ಷಗಾನ, ನಾಟ್ಯ ಅದು ಇದೆಲ್ಲ ಗೊತ್ತಿತ್ತು? ಆದ್ರೆ ಯಾವ್ದಕ್ಕೂ ಹೋಗ್ತಿರ್ಲಿಲ್ಲ. ಅಂದ್ರೆ ಹೀಗೆ ವ್ಯವಸಾಯಿ ಮೇಳ ಅಂತ ಮಾವಂದ್ ಇಲ್ಲಾಗಿತ್ತು ಅವಾಗ. ನಿಲ್ಸಿದ್ರು. ಹೌದು, ನಿಲ್ಸಿದ್ರು ಅವಾಗ. ಆಮೇಲೆ ಯಕ್ಷಗಾನಕ್ಕೆ ಅವರು ಸೇರಿಕೊಂಡದ್ದು ಹೇಗೆ? ಪುನಃ ಸೇರಿಕೊಂಡದ್ದು ಅವರು ಮೊದಲೇ ಅವರು 66ರಲ್ಲಿ 61ರಲ್ಲಿ ಶಿವಾನಂದ ಹುಟ್ಟಿದ್ದು, 65ರಲ್ಲಿ ಮಗಳು ಹುಟ್ಟಿದ್ದು. 66ರಲ್ಲಿ ಅವರು ಕೊರಿಯೋಗ್ರಫಿಗೆ ಹೋದರು. ಕರೆಕ್ಟ್. ಡೆಲ್ಲಿಗೆ ಮಾಯಾರಾವ್ ಇದಕ್ಕೆ ಕೊರಿಯೋಗ್ರಫಿಗೆ ಹೋದ್ರು. ಅಲ್ಲಿ ಹೋಗೋಕ್ಕಿಂತ ಪೂರ್ವದಲ್ಲಿ ಅವರು ಮುಲ್ಕಿ ಮೇಳಕ್ ಹೋಗಿದ್ರು ಮತ್ತು ಗುಂಡು ಮೇಳಕ್ ಹೋಗ್ತಿದ್ರು. ಅಲ್ಲಿಂದ ಅವ್ರ ಯಕ್ಷಗಾನ ಇದು ಅಂದ್ರೆ ಯಕ್ಷಗಾನದ ಒಂದು ನಿಜವಾದ ಒಂದು ಇದು ಸೇವೆ ಶುರುವಾಗಿದ್ದು ಅಲ್ಲಿಂದ. ಕೊರಿಯೋಗ್ರಫಿಗೆ ಹೋದ್ರು. ಸರಿ. ಆ ನಂತರ ಬಂದ ನಂತರ ಮತ್ತೆ ಅವರು ಇದಕ್ಕೆ ಹೋದ್ರು ಸಾಲಿಗ್ರಾಮ್ ಮೇಳಕ್ಕೆ. ಕೊರಿಯೋಗ್ರಫಿ ಮುಗಿಸ್ಕ ಬಂದ್ಮೇಲೆ ಸಾಲಿಗ್ರಾಮ್ ಮೇಳದಲ್ಲಿ ಅವರಿಗೆ ತುಂಬಾ ಒಂಥರ ಒಂದು ಮಾಬ್ಲೆಗಡೆಯರು, ಗಜಾನಗಡರು, ಭಾಗವತರು 4 ಮಂದಿ ಸೇರ್ಕೊಂಡಿದ್ರು ಅವಾಗ ಸಾಲಿಗ್ರಾಮ್ ಮೇಳದಲ್ಲಿ.
ಆವಾಗ ಬಿಟ್ಟು ಹೊಸ ಮೇಳ ಮಾಡಿದ್ರು, ವ್ಯವಸಾಯಿ ಮೇಳ ಮಾಡಿದ್ರು. ಕರೆಕ್ಟ್, ಅದೇ ಇಡಗುಂಜಿ ಮೇಳವನ್ನು ಮಾಡಿದ್ರು ಪುನಃ ಇಡಗುಂಜಿ ಮೇಳವನ್ನು ಮಾಡಿದ್ರು. ಇಡಗುಂಜಿ ಮೇಳ ಮಾಡಿ ತುಂಬಾ ಕಷ್ಟ ನಷ್ಟನೂ ಆಯ್ತು ಅವರಿಗೆ. ಕರೆಕ್ಟ್. ಆದ್ರೆ ಅವರು ಅದನ್ನ 11 ವರ್ಷ ನಡೆಸಿದ್ದಾರೆ ಅವಾಗ. ಅಲ್ಲ, ಅದೇ ಮೇಳ ನಡೆಸುವ ಆಗಿನ ಒಂದು ನಿಮ್ಮ ಒಂದು ಏನು ಜವಾಬ್ದಾರಿ ಏನಿತ್ತು ಆಗ? ಅಂದ್ರೆ ಏನೆಲ್ಲ ಜವಾಬ್ದಾರಿಗಳನ್ನ ನೀವು ಮಾಡಿದ್ರಿ? ನಾನ್ ಮಾಡಿದ್ದು ನಮ್ಮ ಮನೆಯಲ್ಲಿ ಏನಿಲ್ಲಾಗಿತ್ತು, ಮನೆ ಸಂಸಾರದ ನಿರ್ವಹಣೆಗೂ. ಕರೆಕ್ಟ್. ನಾನೊಂದು ಹಾಲನ್ನ ಡೇರಿ ಮಾಡ್ಕೊಂಡೆ. 14 ಆಕಳು ಕಟ್ಕೊಂಡೆ. ಓಹೋ. ಆಕಳು ಕಟ್ಕೊಂಡು ಅದನ್ನ ದಿವಸ 60 ಲೀಟರ್ ಹಾಲು ಹೊನ್ನಾವರಕ್ಕೆ ಕಳಿಸ್ತಿದ್ದೆ. 14 ಆಕಳನ್ನು ನೀವು ಸಾಕೊಂಡಿದ್ದೆ ನಾನು. ನಮ್ಮ ಪ್ರಥಮ ಜೀವನದ ಉದ್ಯೋಗ ಅದು ಹೈನುಗಾರಿಕೆ. ಹೈನುಗಾರಿಕೆ ಅಂದ್ರೆ ದಿನಕ್ಕೆ 60 ಲೀಟರ್ ಹಾಲು ಇದಾಗ್ತಿತ್ತು, ಅದ ನೀವು ಹೊನ್ನಾವರಕ್ಕೆ ಮಾಡ್ತಿದ್ರಿ? ನಾನು ಅಂದ್ರೆ 4 ಗಂಟೆಗೆ ಎದ್ದು ಹಾಲು ಕರೆದು, ಒಬ್ಬ ಹುಡುಗ ಇದ್ದ, ಅವನು ಸೈಕಲ್ ನಲ್ಲಿ ತಗೊಂಡು ಹೋಗ್ತಿದ್ದ ಹೊನ್ನಾವರಕ್ಕೆ. ಕಡೆಗೆ ಅದ್ರ ನಂತರ ಸುಮಾರು 6-7 ವರ್ಷ ಮಾಡಿದ್ದೆ ನಾನು. ವ್ಯವಸಾಯಿ ಮೇಳ ಮುಗಿಯೋ ತನಕ ಸುಮಾರು ಇದ್ದಾಗಿತ್ತು. ಭಟ್ಗಳ ಡೇರೆ ಆಯ್ತು ಇಲ್ಲಿ, ಅವಾಗ ಇಲ್ಲೇ ಬಂದು ತಗೊಂಡು ಹೋಗ್ತಿದ್ರು ಅವರು. ದುಡ್ತ ಪ್ರಾರಂಭ ಆಗದಲ್ಲಿಂದ ಒಂದು ಆಕಳಿಂದ. ಆಗ ಕಡೆ ಮತ್ತೆ ಅವರು ವ್ಯವಸಾಯಿ ಮೇಳ ಮಾಡಿದ ನಂತರ ಬೀಜ ಅದ್ರಲ್ಲ ಎಲ್ಲ ನೋಡ್ಕೊಳ್ತಾ ಬಂದೆ ನಾನು. ಅಂದ್ರೆ ಏನಿಲ್ಲ 200 ರೂಪಾಯಿ ಕೊಟ್ಟು ಒಂದು ಹೊಲಿಗೆ ಮಿಷನ್ ತಗೊಂಡಿದ್ದೆ ನಾನು ಮನೆಯಲ್ಲಿ. ಮಿಷನ್ ಇತ್ತಲ್ಲ, ಹೀಗೆ ಅವರು ಒಂದು ಹಳೆ ಮೇಳದ ಟೆಂಟ್ ತಕೊಂಡ್ರು. ಅದನ್ನ ತಕೊಂಡು ಅದನ್ನ ಹೇಗ್ ಮಾಡುದು, ರಿಪೇರಿ ಮಾಡುದು. ನನಗೆ MR ಹೆಗಡೆ ಅಂತ ಒಬ್ಬರಿದ್ದಾರೆ, ಅವ್ರು ತುಂಬಾ ಅಂತದ್ರಲ್ಲೆಲ್ಲ ಎಕ್ಸ್ಪರ್ಟ್. ಅವರು ನನ್ಗೆಲ್ಲ ಹೇಳ್ಕೊಟ್ಟು ಮಾಡಿ, ಮತ್ ನಾವು ಇಬ್ರು, ನಾನೇನ್ ಹೊಲಿಗೆ ಕಲ್ತವಲ್ಲ, ಈ ಹಳೆ ಬಟ್ಟೆ ಬಿಡಿಸಿ ಹೊಲಿಗೆ ಹೊಲಿತಿದ್ದೆ ನಾನು. ಹಾಗೆ ಮಾಡಿ ಟೆಂಟ್ ಎಲ್ಲ ನಾವೇ ರಿಪೇರಿ ಮಾಡೋದು ಅಂತ ನಾವು ಶುರು ಮಾಡಿದ್ರು. ಅದೇ ರೀತಿ ಮುಂದುವರೆದು 11 ವರ್ಷ ಟೆಂಟ್ ಹೊಲ್ದಿದ್ದೇನೆ. ನಮ್ಮ ಮೇಳಕ್ಕೆ ಒಂದೇ ಒಂದು ಪೀಸ್ ಎಲ್ಲೂ ಹೊರಗಡೆ ಹೊಲಿಸಲೇ ಇಲ್ಲ. ಎಲ್ಲ ಅಂದ್ರೆ ಟೆಂಟ್ ಇಂದ ಹಿಡಿದು ಎಲ್ಲ ನೀವೇ ಹೊಲ್ದದ್ದು 11 ವರ್ಷದವರೆಗೆ. ಅಂದ್ರೆ ರಿಪೇರಿಗಳನ್ನೆಲ್ಲ ನೀವೇ ಮಾಡಿದ್ದು? ಹೌದೌದು. ಅವ್ರಲ್ಲ, ನಾವೊಬ್ಬರೇ ಅಲ್ಲ. ಹೌದೌದು, ಗೊತ್ತಾಯ್ತು. ಅಂತೂ ನಿಮ್ಮ ಒಂದು ನೀವು ಅದರಲ್ಲಿ ಮೇನ್ ಆಗಿ ಇದ್ರಿ ಅಂತ. ಅವರು MR ಹೆಗಡೆ ಇದ್ರು, ಮತ್ತೆ ಮುದ್ರಾಡಿ ಇಲ್ಲೊಬ್ರು ವೀರಶೇಖರ್ ಮಾಸ್ಟರ್ ಅಂತಿದ್ರು. ಅವರು ಹೀಗೆಲ್ಲ ಒಬ್ಬೊಬ್ರು ಒಂದೊಂದು ತಿಂಗಳ ಉಳ್ಕೊಂಡು ಹೊಲಿತಿದ್ರು. ಮತ್ತೆ ಹುಡುಗಿಯರಿದ್ದಾಗ ಒಂದು ಹುಡುಗಿ ಇಟ್ಕೊಳ್ತಿದ್ದೆ ನಾನು ಸಹಾಯಕ್ಕೆ. ಅಂದ್ರೆ ಇಲ್ಲೇನಂದ್ರೆ ಮೊದ್ಲ ಈ ನಿಮ್ಮ ಕಡೆ ದೇವಸ್ಥಾನದಲ್ಲಿ ಊಟ ಗೀಟ ಇಲ್ಲಾಗಿತ್ತು. ಕಲಾವಿದರಿಗೆಲ್ಲ ಏನಾದ್ರು ತೊಂದ್ರೆ ಆದ್ರೂ ಮನೆಗೆ ಬರೋದು ಎಷ್ಟು ಜನ. ತುಂಬಾ ಹಳೆ ಮನೆ, ತುಂಬಾ ಸಣ್ಣ ಮನೆಯಲ್ಲಿ ಒಂದಿಷ್ಟು ದೊಡ್ಡ ಹಾಲ್ ಇತ್ತು. ಆ ಹಾಲ್ ನಲ್ಲಿ ಕಾಲಿಡ್ಲಿಕ್ಕೆ ಜಾಗಿರುದಿಲ್ಲ. ಫ್ಯಾಕ್ಟ್ರಿ ನೋಡಿದಾಗ ಆಗ್ತಿತ್ತು, ಅಷ್ಟು ಇದಿತ್ತು. ಅಂದ್ರೆ ಎಲ್ಲ ಕಲಾವಿದರು ಇದು ಎಲ್ಲ ಇರ್ತಿದ್ರು. ಆಗ ದಿನಕ್ಕೆ ಊಟಕ್ಕೆ ಎಷ್ಟು ಜನ ಇರ್ತಿದ್ರು? ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ? ಸಾಮಾನ್ಯ 25-30 ಜನ ಅಂತೂ ಇರ್ತಿದ್ರು. ಅಂದ್ರೆ ನಮ್ದಂದ್ರೆ ಇದಿತ್ತು, ಮರದ ಕುರ್ಚಿ. ಅದಕ್ಕೆಲ್ಲ ಈ ಮಳೆಗಾಲದಲ್ಲಿ ಆಟ ಮುಗಿದ ಕೂಡ್ಲೆ ಶುರು ಮಾಡ್ತಿದ್ರು. ಮುದ್ರಾಡಿಯಿಂದ ಬರ್ತಿದ್ರು ಜನ. ಸಾಮಾನ್ಯವಾಗಿ ಒಂದು 10 ಜನ ಕೆಲಸಗಾರರು ಇರ್ತಿದ್ರು. ಮರದ ಕುರ್ಚಿಯನ್ನು ರಿಪೇರಿ ಮಾಡ್ಲಿಕ್ಕೆ ಬೇಸಿಗೆ ಇಡೀ ಮುರಿದದ್ದನ್ನ ಮತ್ತೆ ರಿಪೇರಿ ಮಾಡ್ಬೇಕಲ್ಲ, ಅದಕ್ಕೆ ಒಂದು ಇರ್ತಿದ್ರು. ಅವರು ಏನು ರಾತ್ರಿ 11 ಗಂಟೆ ನಂತರ ಅವ್ರಿಗೆ ಊಟ ಕೊಡ್ಬೇಕಾಗಿತ್ತು, ಕೊಡಿಸ್ಬೇಕಿತ್ತು. ಅಂದ್ರೆ ನಿದ್ರೆ ಬಂದು ಹೋಗ್ತದೆ ಅಂತ ರಾತ್ರಿ ಕೆಲಸ ಮಾಡ್ತಿದ್ರು ಅವ್ರು. ಅಷ್ಟು ಜನ ಇರೋದು. ರಂಗಸ್ಥಳ, ಮರದ ರಂಗಸ್ಥಳ, ಅದರ ರಿಪೇರಿ, ಕುರ್ಚಿ ರಿಪೇರಿ ಎಲ್ಲ ಇರ್ತದೆ. ಅದು ನನಗೆ ಸಹಾಯಕ್ಕೆ ಒಂದು ಹುಡುಗಿ ಮಾತ್ರ ಹೊರತು ನಾನ್ ಮಾಡ್ತಿದ್ದೆ. ನಾನಂದ್ರೆ ಹೊಲಿಯುವುದು, ಒಂದು ಬಟ್ಟೆ ಹೊಲಿಯುವುದು ಅಂದ್ರೆ ಹೋಗಿ ಹೊಲಿಯುವುದು, ಬೇಗ ಎದ್ದು ಕೆಲಸ ಮಾಡ್ಕೊಳ್ಳೋದು, ಎಲ್ಲ ಮುಗಿಸ್ಕೊಳ್ಳೋದು, ಬಟ್ಟೆ ಹೊಲಿಯುವುದು. ಅದನ್ನ ನೀವು ನೋಡಿದ್ರಲ್ಲ, ಟೆಂಟು 40 ಫೂಟ್ ಹಗ್ಗ ಇಟ್ಟು ಹೊಲಿಬೇಕಿತ್ತು. ಕರೆಕ್ಟ್. ಅದು ಈ ಕಟ್ ಮಾಡ್ಕೊಡೋದು ಇವರೆಲ್ಲ MR ಹೆಗಡೆ ಆಗಿದ್ರು. ಅದ್ರನ್ನ ಅದೇ ರೀತಿ 1 ವರ್ಷ ಈಗ ಹೊಸದು ಟೆಂಟ್ ಎಲ್ಲ ಬೇಗ ಬಟ್ಟೆ ಹರಿತದಂತೆ. ಗಂಗೊಳ್ಳಿಯಿಂದ ಒಂದಿಷ್ಟು ಈಗೆಲ್ಲ ಸಿಗ್ತದಲ್ಲ ಪ್ಲಾಸ್ಟಿಕ್ ಗೊಬ್ಬರ ಚೀಲ, ಅದ್ರ ಕೂಡ್ಸಿ ಹೊಲ್ದು 1 ವರ್ಷ ಟೆಂಟ್ ಮಾಡಾಗಿತ್ತು. ನಾನು ಎಲ್ಲ ಸಾಮಾನು ಹೊಲ್ದಿದ್ದೆ ನಾನು. ವೇಷದ ಅಂಗಿ, ವಿಚಾರ ಎಲ್ಲವೂ ಹೊಲ್ದಿದ್ದೆ. ರಿಪೇರಿ ಎಲ್ಲ, ವೇಷ ಸಾಮಾನಿ, ಬ್ಯಾಗಡೆ ಹಚ್ಚೋದು ಎಲ್ಲವೂ ಮಾಡಿದೆ. 1 ನಿಮಿಷ
ನನ್ಗೆ ಹಗಲು ರಾತ್ರಿ ಒಂದೇ ಆಗಿತ್ತು. ರಾತ್ರಿ 1 ಗಂಟೆ ಮಲಗಿ 4 ಗಂಟೆಗೆ ಹೇಳೋದು ಇದಿತ್ತು. ಓಹೋ, ಎಷ್ಟೋ ಸಲ. ಅಂದ್ರೆ ನಾನು ಹಾಲು ಕರಿಬೇಕಲ್ಲ, ಕರೆಕ್ಟ್. ಹಾಗಾಗಿ 4 ಗಂಟೆವರೆಗೆ ಹೊಲಿಯೋದು. ನಾವು ಒಂದು ಜುಲೈದಲ್ಲಿ ಶುರು ಮಾಡಿದ್ರೆ ನವೆಂಬರ್ದಲ್ಲಿ ಮೇಳ ಶುರುವಾಗುವಲ್ಲಿವರೆ ನಮ್ಮಲ್ಲಿ ಫ್ಯಾಕ್ಟ್ರಿನೇ. ಹಾ, ಈ ಎಲ್ಲ ರಿಪೇರಿ ಕೆಲಸಗಳನ್ನು ಮಾಡುವಂತ ಒಂದು ಫ್ಯಾಕ್ಟರಿ ಹಾಗೆ. ಕರೆಕ್ಟ್. ಒಂದಿಷ್ಟು ಬ್ಯಾಗ್ ಹೆಚ್ಚುದು, ಒಂದಿಷ್ಟು ಬಟ್ಟೆ ಹೊಲಿಯೋದು. ಆವಾಗ ಎಷ್ಟು ಜನ ಇದ್ರು ಅಂದ್ರೆ ಸಾಮಾನ್ಯ 30 ಜನ ಇದ್ರನ ಕಲಾವಿದ್ರು. ಬೆಳಗ್ಗೆ ತನಕ ಆಟ ಅಲ್ಲ. ಹೌದು, ಎಲ್ಲರಿಗೂ ವೇಷ ಸಾಮಾನು ಆಗ್ಬೇಕಲ್ಲ ಅದು. ಕರೆಕ್ಟ್. ಬಟ್ಟೆ ಒಬ್ಬೊಬ್ಬರಿಗೆ ಒಂದೊಂದು 2 ಡ್ರೆಸ್ ಅಂದ್ರೆ ಸುಮಾರು ಆಗ್ತದೆ. ಹೊಲಿಗೆ ಮಿಷನ್ ಬಿಡೋ ಕೆಲ್ಸನೇ ಇಲ್ಲ. ಎಲ್ಲಿ ನೀವು ಬಂದ್ರಪ್ಪ ಮಧ್ಯೆ ಒಂದ್ಸಲ ಬಿಟ್ಟು ಹೋಗೋದು, ನಿಮ್ಗೊಂದು ಊಟ ಹಾಕೋದು, ಚಾ ಕೊಡೋದು, ಮಾಡೋದು, ಪುನಃ ಬಂದು ಮತ್ ಮಿಷನ್ ನಲ್ಲಿ ಕೂರೋದು. ಅದೇ ರೀತಿ ಮಾಡಿ ನಾನು ನಮ್ಮದು ಮೇಳ ಮುಗಿಯುವಲ್ಲಿವರೆಗೆ ಯಾವುದೇ ಹೊಲಿಗೆಯವರು ಟೆಂಟು ಹೊಲಿಲಿಲ್ಲ. ನೀವೇ ಹೊಲ್ದಿದ್ದು? ನಾವೇ ಹೊಲ್ದಿದ್ದು. ಅದು ಅಲ್ಲದೆ ನಮ್ಮ ಮನೆಯಲ್ಲೇ ಹೊಲ್ದಿದ್ದು. ಅವರು ವೀರಶೇಖರ್ ಮಾಸ್ಟರು ಸಾಮಾನ್ಯ 1 ತಿಂಗಳು ರಜೆ ಹಾಕಿ ಬಂದಿದ್ರು. ಅವರು ನಾವು ಆಶ್ರಯ ಕೊಟ್ರು ಅವರಿಗೆ. ಅವಾಗ ಅವರು ಇಲ್ಲಿ ಬಂದು ಉಳ್ಕೊಂಡ್ರು 1-2 ತಿಂಗಳು. ಇದೇ ರೀತಿ ಇದ್ ಮಾಡಿದೆ ನಾನು. ಕಡೆಗೆ ನನ್ಗೆ ಅಂದ್ರೆ ಅವ್ರಿಲ್ಲ, ಇಲ್ದಿದ್ ಕೂಡ್ಲೆ ಎಲ್ಲದೂ ಮಾಡ್ಬೇಕಲ್ಲ, ಬ್ಯಾಂಕು ಇಂಕು ಎಲ್ಲದೂ ಅನ್ನೊಂದೇ ಶುರು ಮಾಡ್ಕೊಳ್ತಾ ಬಂದೆ ನಾನು. ಅಂದ್ರೆ ಯಾವ ರೀತಿ ಬ್ಯಾಂಕು ಇದೆಲ್ಲ ಯಾವ ರೀತಿ ನೀವು ಅಂದ್ರೆ ಹೇಗೆ? ಈಗ ನೀವು ಕಲ್ತವರಲ್ಲ, ನೀವೇ ಹೇಳಿದ್ರಿ. ಅದು ಯಾವ ರೀತಿ ನೀವು ಅದನ್ನ ನಾವು ಮಾಡ್ಬೇಕು ಅಂತ ನಿಮ್ಗೆ ಅಂದಿಸಿದ್ದು ಹೇಗೆ? ಕೇಳೋದು, ಬ್ಯಾಂಕಿಗೆ ಯಾವ ಬ್ಯಾಂಕಿಗೆ ಹೋಗ್ಬೇಕು, ಇವತ್ತು ಏನ್ ಮಾಡ್ಬೇಕು, ಅಲ್ಲಿ ಹೋಗಿ ಮ್ಯಾನೇಜರ್ ಹತ್ರ ನಾವು ಇಂಥವ್ರು ಅಂತ ಹೇಳಿದ್ರೆ ಅವರೇ ಎಲ್ಲ ಮಾಡ್ಕೊಡ್ತಿದ್ರು. ನಾವೇನು ಮಾಡೋದಿಲ್ಲ. ಇಂಥವ್ರು ಹೀಗ್ ಬಂದಿದ್ದೇನೆ ಅಂತ ಹೇಳಿದ್ರೆ ಎಲ್ಲ ಮಾಡ್ಕೊಡ್ತಿದ್ರು. ಈ ಕೆ.ಎಂ. ಮುಡುಪರು ಕಾರವಾರದಲ್ಲಿದ್ರು. ನನ್ನ ತಂಗಿ ಮಗ ಒಬ್ಬ ನಂಗೆ ತುಂಬಾ ಹೆಲ್ಪ್ ಮಾಡ್ತಿದ್ದ. ಅವನೊಟ್ಟಿಗೆ ಬೈಕ್ನಲ್ಲಿ ಕಾರವಾರಕ್ಕೆ ತಿರುಗ್ತಿದ್ದೆ ನಾನು. ಕಾರವಾರಕ್ಕೆ ಹೋಗಿ ಅವ್ರ ಹತ್ರ ಇವತ್ತು ಹೀಗಾಯ್ತು, ನಾಳೆ ಹೀಗಾಯ್ತು, ಮುಂದೆ ಏನ್ ಮಾಡೋದು ಅಂತ ಒಂದು 15-20 ತಿರುಗಾಟ ಮಾಡಿದೆ ನಾನು ಕಾರವಾರಕ್ಕೆ. ಕಡೆ ಒಂದ್ಸಲ ಮೇಳಕ್ಕೆ ಯಾವ್ದೋ ತೊಂದ್ರೆ ಬಂತು. ಖಾದಿ ಬೋರ್ಡ್ ಲೋನ್ ಇದ್ ಮಾಡಿದ್ರು. ಅದನ್ನ ಪೂರ್ತಿ ನನ್ನ ಹೆಸರಿಗೆ ನಾನೇ ಮಾಡ್ಕೊಂಡು ಮಾಡಿದ್ದೆ. ವಕೀಲರು ಹಿಡಿದು ಅದು ಯಾರು ಹಿಡಿದ್ರೆ ಆಗ್ತದೆ ಅಂತ ಪೂರ್ತಿ ಕಾರವಾರಕ್ಕೆ ತಿರುಗಿ. ನಿಮ್ಮ ಹೆಸರಿಗೆ ಏನ್ ಮಾಡ್ಕೊಂಡಿದ್ದು? ಲೋನ್ ಮಾಡ್ಕೊಂಡು ಅದನ್ನ ನಮ್ಮ ಮೇಳದ ಇದಕ್ಕೆ ಇದು ಮಾಡಿದ್ದು. ಈ ರೀತಿ ಎಲ್ಲ ಹೆಲ್ಪ್ ಮಾಡಿದ್ದೇನೆ ನಾನು. ಅಂದ್ರೆ ಈಗ ನಿಮ್ಗೆ ನನ್ಗಂದ್ರೆ ನಾನು ಹಾಲನ್ ಡೈರಿ ಮಾಡೋದ್ರಿಂದ ನಮ್ಗೆ ಲಾಭ ಆಯ್ತು. ಸಂಸಾರದ ನಿರ್ವಹಣೆಗೆ ತೊಂದರೆ ಆಗ್ಲಿಲ್ಲ. ಕರೆಕ್ಟ್. ಅಂದ್ರೆ ಈ ರೀತಿ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಾಗ ನಿಮ್ಗೆ ಏನ್ ಅನಿಸ್ತದೆ? ಅಂದ್ರೆ ಒಬ್ಬ ಯಕ್ಷಗಾನ ಕಲಾವಿದನ ಇಷ್ಟೆಲ್ಲ ಒಂದು ಕಲಾವಿದರು, ಒಬ್ಬ ಶ್ರೇಷ್ಠ ಕಲಾವಿದರು, ಅದರ ಜೊತೆಗೆ ಸಂಘಟಕರು ಮೇಳವನ್ನು ನಡೆಸ್ತಾ ಇದ್ರು. ಆ ಮನೆಯಲ್ಲಿ ನಿಮ್ಮ ಗೃಹಕಥೆಯ ಜೊತೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡಬೇಕಿತ್ತು. ನಿಮ್ಗೆ ಏನ್ ಅನಿಸ್ತಿತ್ತು ಈ ಒಂದು ಏನು ಕೆಲಸ ಕಾರ್ಯಗಳು? ನನ್ಗೆ ಅದ್ರಲ್ಲಿ ಉತ್ಸಾಹನೇ ಆಗಿತ್ತು. ನನ್ಗೆ ಬೇಜಾರೇ ಇಲ್ಲ. ನಾನು ಖಾಲಿ ಕೂತ್ಕೊಳ್ಳೋದು ಅಂದ್ರೆ ಬೇಜಾರು. ನಾನು ಇವತ್ತಿಗೂ ಹಾಗೆ. ನನ್ಗೆ ಒಂದ್ ಕಡೆ ಕೂತ್ರೆ ನನ್ಗೆ ಒಂಥರ ತ್ರಾಸ. ನಾನೇ ಮಾಡೋದೇ. ನನ್ನ ಹತ್ರ ಅವರೇನು ಒತ್ತಾಯ ಮಾಡ್ಲಿಲ್ಲ. ಯಾವ್ದನ್ನು ನೀನು ಬಟ್ಟೆ ಹೊಲಿ, ಅದು ಮಾಡು, ಇದು ಮಾಡು ಅಂತ ಒತ್ತಾಯ ಮಾಡಿದ್ದ. ನಮ್ಮ ಪ್ರೇರಣೆಯಿಂದ ನಾವೆಲ್ಲ ಮಾಡ್ಬೇಕು. ಇದು ನಮ್ಮ ಮೇಳ ಅಲ್ವಾ, ನಾವೇ ಮಾಡ್ಬೇಕು. ಅಂದ್ರೆ ನಿಮ್ಗೆ ಅವರು ಮೇಳ ಈಗ ಮಾಡ್ತಾ ಇದ್ರು. ಅದರಲ್ಲಿ ಒಬ್ರು ಮನುಷ್ಯರು ಅದ್ರು ಯಜಮಾನ್ರು ಅಥವಾ ಯಾರೋ ಯಜಮಾನ್ರು ಒಂದು ಉದ್ಯೋಗ ಅಂತ ಅವ್ರು ಸ್ವೀಕಾರ ಮಾಡ್ಕೊಂಡ್ಮೇಲೆ ನಮ್ಮ ಸಹಾಯ ಸಹಕಾರ ಇದ್ರೆ ಮಾತ್ರ ಅಲ್ವಾ ಇದು ನಮ್ಮ ಮೇಳ ಹೀಗಿರ್ಬೇಕು, ಹಾಗಾಗ್ಬೇಕು, ಹೀಗಾಗ್ಬೇಕು. ಅದಕ್ಕೆ ನಾವು ನಮ್ಮ ಪ್ರೋತ್ಸಾಹ ಏನು, ನಾವೇನು ಕೊಡೋದು. ಮತ್ ಕಲಾವಿದ್ರು ಬರ್ತಾರೆ, ಎಷ್ಟೋ ಹೊತ್ತಿಗೆ ಬರ್ತಾರೆ. ಒಂದ್ಸಲ ಫಸ್ಟ್ ಗೋಡೆ ನಾರಾಯಣ ನಮ್ಮ ಮನೆಗೆ ಬರ್ಬೇಕಿದ್ರೆ 3 ಗಂಟೆ ಮಧ್ಯಾಹ್ನ. ಅಷ್ಟೊತ್ತಿಗೆ ಎಲ್ಲರೂ ಊಟ ಮಾಡಿ ಮಲಗಿದ್ದಾರೆ. ಅವರು ಇಲ್ಲ, ಎಲ್ಲರಿಗೂ ಊಟ ಮುಗ್ದಿದೆ, ನಂಗೇನೀಗ ಬೇಡ ಅಂತ. ಆದ್ರೂ ಬಟ್ಟೆ ಹೊಲಿತಿದ್ದ ಹೋಗಿ ಅವ್ರಿಗೆ ಊಟ ಹಾಕಿ ಇದ್ ಮಾಡಿದ್ವಿ. ಒಟ್ಟಿಗೆ ಪ್ರತಿ ಸಲ ಇವರು ಮನೆಗೆ ಬರುವಾಗ 3-4 ಜನ ಇದ್ದೇ ಇರ್ತಾ ಇದ್ರು. ಮತ್ತೆ ಈ ಪುಂಡ್ರಿಕಾಕ್ಷ ಉಪಾಧ್ಯರು, ಪುರಪ್ಪೆ ಮನೆ ರಾಮರಾಯರು ಅಂತ ಒಂದು 4 ಜನ ಅಂತೂ ಮನೆ ಜನರಾಗೆ ಇರೋದೇ ಆಗಿತ್ತು. ಅವ್ರು ಎಲ್ಲೂ ಹೊರಗಡೆ ಟೆಂಟ್ ನಲ್ಲಿ ಉಳಿಯುವುದಿಲ್ಲ ಆಗಿದ್ರು. ಅಂದ್ರೆ ಒಬ್ಬ ಕಲಾವಿದನ ಪತ್ನಿಯಾಗಿ ಇದೆಲ್ಲ ಸಹಜವಾಗಿ ನಾವು ಮಾಡ್ಲೇಬೇಕು ಅಂತ. ಅಂದ್ರೆ ಈ ಅಡ್ಜಸ್ಟ್ಮೆಂಟ್ ಬೇಕೇ ಬೇಕು.
ಅಂದ್ರೆ ಅವರು ರಂಗದಲ್ಲಿ ಏನು ಕೆಲಸ ಮಾಡ್ತಾರೆ ಅದಕ್ಕೆ ನಮ್ಮ ಪೂರಕವಾದಂತಹ ಒಂದು ಪ್ರೋತ್ಸಾಹ ಇರಲೇಬೇಕು ಅಂತ ನೀವು ಹೇಳ್ತೀರಿ. ಅಲ್ಲ, ನಾನು ಕೇಳುವ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ನೀವು ಅಷ್ಟು ದೊಡ್ಡ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನು ಹೊಂದಿದಂತಹ ಒಬ್ಬ ಕಲಾವಿದರು, ಆಮೇಲೆ ಸಂಘಟಕರಾಗಿ ಇನ್ನೊಂದಾಗಿ ಮತ್ತೊಂದಾಗಿ ಬಹಳಷ್ಟು ಒಂದು ದೊಡ್ಡ ಹೆಸರು ಇದ್ದ ಕಲಾವಿದರು, ಅಂಥವರ ಪತ್ನಿಯಾಗಿ ನಿಮ್ಗೆ ಏನ್ ಅನಿಸ್ತದೆ? ಅಂದ್ರೆ ಯಾವ ರೀತಿಯ ಒಂದು ಭಾವನೆ ನಿಮ್ಮಲ್ಲಿ ಇರ್ತದೆ ಅಂತ? ಇಷ್ಟೆಲ್ಲ ಕೆಲಸಗಳುಂಟು, ಅಯ್ಯೋ ಇದೆಲ್ಲ ಯಾಕೆ ಬೇಕು ಅಂತ ಅನಿಸ್ತಿತ್ತ? ಅಲ್ಲಲ್ಲ, ಯಾಕೆಂತಂದ್ರೆ ಈಗ ನೋಡಿ, ನೀವೇ ಆಗ ಹೇಳಿದ್ರಿ, ಅಂದ್ರೆ ಇವರು ಕೂಡ ಆಗ ಹೇಳ್ತಾ ಇದ್ರು, ಅಂದ್ರೆ ಈ ಮೇಳ ನಡೆಸುವಾಗ ಲಾಭ ಎನ್ನುವಂಥದ್ದೇನು ಇರ್ಲಿಲ್ಲ, ಪ್ರತಿ ವರ್ಷವೂ ಏನಾದ್ರೂ ಒಂದು ನಷ್ಟವೇ ಅಲ್ವಾ? ಅಂತ ಒಂದು ಸಮಯದಲ್ಲಿ ನಿಮ್ಗೆ ಏನ್ ಅನಿಸ್ತಿತ್ತು ಅಂತ? ನನಗೆ ಯಾವುದೇ ಬೇಜಾರೇ ಇದೇ ಆಗ್ಲಿಲ್ಲ. ಏನೋ ನಮ್ ಮೇಳ ಬದುಕಬೇಕು, ಉಳಿಬೇಕು, ನಮ್ಮ ಯಜಮಾನ್ರು ಒಂದು ಒಳ್ಳೆ ಕಲಾವಿದರು, ರಾಷ್ಟ್ರ ಮಟ್ಟದ ಕಲಾವಿದರಾಗಬೇಕು ಅನ್ನೋದೊಂದೇ ನಮ್ಮ ಮನೆತನದ ಕಲೆ ಅಲ್ವಾ ಇದು. ಕರೆಕ್ಟ್. ಆ ಅಭಿಮಾನ ಮತ್ತೆ ಸಂತೋಷ, ನಾನು ಒಂದು ಚೂರು ಬೇಸರ ಅಂತ ಮಾಡ್ಕೊಳ್ಳೇ ಇಲ್ಲ. ಎಷ್ಟೇ ಕಷ್ಟ ಬಂದ್ರು ಅದಕ್ಕಾಗಿ ಬೇಸರ ಮಾಡ್ಕೊಳ್ಳಿಲ್ಲ ನಾನು. ನನಗೀಗ ಊಟಕ್ಕೆ ಹಾಕ್ಬೇಕು, ನಾನು ಆಟ ನೋಡ್ತಿದ್ದೆ, 180 ಆಟನೂ ನೋಡಿದೆ ನಾನು. ಇಲ್ಲಿ ಹೊಸ ಕುಳಿಯಿಂದ ಹಿಡಿದು ಕುಂದಾಪುರದವರೆಗೆ ಆಟಕ್ಕೆ ಹೋಗ್ತಿದ್ದೆ ನಾನು. ನಿಮ್ ಮೇಳದು ಇಡಗುಂಜಿ ಮೇಳದ ಆಟಕ್ಕೆ ಎಲ್ಲವೂ ನೋಡಿದ್ದೇನೆ. ಶಿರ್ಸಿಗೆ ಹೋಗಿದ್ದುಂಟು, 4 ಗಂಟೆಗೆ ಹಾಲು ಕರೆದು ಅದನ್ನ ಮುಗಿಸಿ ಶಿರ್ಸಿಗೆ ಹೋಗಿ ಆಟ ನೋಡ್ಕೊಂಡು ಕಡೆಗೆ ಬೆಳಿಗ್ಗೆ ಬಂದದ್ದುಂಟು. ಈ ಕಡೆ ಎಲ್ಲ ಆಟ ಆದ್ರೂ ಕಲಾವಿದರೆಲ್ಲ ಬರ್ತಾರಲ್ಲ, ಬೆಳಿಗ್ಗೆ ಬರುವುದು ಕೂಡಲೇ ದೋಸೆಗ ರೆಡಿ ಮಾಡೋದು. ನಿದ್ದೆ ಅಂತ ಹೀಗೆ ಮಾಡದೇ ಇಲ್ಲಾಗಿದ್ದೆ ನಾನು. ಮತ್ತೆ ಯಾವ ರೀತಿ ಅದು ರಾತ್ರಿ ಹಗಲು 2 ಹೊತ್ತು ನೀವು ಕೆಲಸನೇ ಮಾಡ್ಕೊಂಡು ನಿದ್ದೆ ವಿಶ್ರಾಂತಿ ಅಂತ ಯಾವಾಗ? ಆ ಗಣಪತಿ ನನ್ನ ಹತ್ರ ಸೇವೆ ಮಾಡಿಸ್ಕೊಂಡಿದ್ದಾಳೆ, ನಾನು ನಂಬಿದ್ದೆ. ಯಾಕೆಂದ್ರೆ ನಾನು ಯಾವಾಗೂ ನನ್ಗೆ ದಣಿವು ಅಂತ ಆಗ್ಲೇ ಇಲ್ಲ. ಈ ಮೇಳದ ವಿಷಯದಲ್ಲಿ ಇಷ್ಟು ಕೆಲಸ ಮಾಡಿದ್ರು ಅಯ್ಯಪ್ಪ ನನಗೆ ಸಾಕಾಗೋಯ್ತು, ನನ್ನ ಹತ್ರ ಆಗ್ಲಿಲ್ಲ ಅಂತ ಹೇಳು ಯಾವ ಇದು ನನ್ಗಾಗ್ಲಿಲ್ಲ. ಒಂದು ಸಲ ನಮ್ಮ ಶಿವಾನಂದನ ಉಪನಯನದಲ್ಲಿ ಒಂದು ಇದಾಯ್ತು, ಗಜಾನೇಡ್ರು ಇದ್ರು. ಈ ಆಟ ಇವರು ನಾನು ಮಗನ ಉಪನಯನ ಅಂತ ಅವರು ಜನವಾರ ಹಾಕ್ಲಿಕ್ಕೆ ಮನೆಗೆ ಬಂದಿದ್ದಾರೆ. ಯಾವ್ದಕ್ಕೂ ಬರಲಿಲ್ಲ. ಹೇಳಿಕೆ ಮಾಡೋದ್ರಿಂದ ಹಿಡಿದು ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಳ್ಳೋದ್ರಿಂದ ಹಿಡಿದು ಎಲ್ಲದಕ್ಕೂ ಬಂದಿದ್ದಾರೆ. ಬರ್ಲೇ ಇಲ್ಲ, ನಾನು ಒಬ್ಬನೇ ಮಾಡ್ಕೊಂಡಿದ್ದೆ. ಇಲ್ಲೇ ಜನ ತಕೊಂಡು, ಇಲ್ಲಿ ದೊಡ್ಡ ದೊಡ್ಡವ್ರು ಇರ್ತಾರಲ್ಲ, ಎಲ್ಲರ ಹತ್ರ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಕೇಳ್ಕೊಂಡು ಮಾಡಿದ್ದೇನೆ. ಉಪನಯನದ ಮುಂಚಿನ ದಿವ್ಸ 1 ದಿವ್ಸ ರಜೆ ಹಾಕಿದ್ದಾರೆ, 2 ದಿವ್ಸ. ಆ ದಿವ್ಸ ಮುಂಚಿನ ದಿವ್ಸ ಅಷ್ಟು ಮಾಡಿದ್ದೇನೆ ನಾನು. ಕಡೆಗೆ ಉಪನಯನ ಮುಗಿಸ್ ಮಾರನೇ ದಿವ್ಸ ಹೋಗುವಾಗ ಒಂದ್ ಆಶ್ಚರ್ಯ, ನಾನು ಮಲಗಿದ್ದೆ, ಇವರು ಆಟಕ್ಕೆ ಹೋಗೋರು. 3ನೇ ದಿವ್ಸನೇ ರಜೆ ಹಾಕ್ಲಿಕ್ಕಿಲ್ಲಲ್ಲ, ಸ್ವಂತ ಮೇಳ. ಕರೆಕ್ಟ್. 1 ದಿವ್ಸ ಇಲ್ಲ ಅಂದ್ರೆ ಗಲಾಟೆ. ಹೌದು, ಆಗುದು, ಹೌದು. ಆದ್ರೆ ಅಲ್ಲಿ ಹಳೆ ಮನೆ ಆಗಿತ್ತು. ಇವರು ಈ ಗಜಾನೇಡ್ರು ಇವರು ಇಬ್ರು ಹೊರಟಿದ್ರು. ನನ್ನನ್ನು ಏಳಸಿ ಕಡೆಗೂ ನನ್ಗೆ ಎಚ್ಚರಾಗದೆ ಹಾಗೆ ಹೋಗಿದಾರಂತೆ. ಅಂದ್ರೆ ಆ ದಿವ್ಸ 1 ದಿವ್ಸ ನನ್ಗೆ ಅಷ್ಟು ಸುಸ್ತಾಗಿ ನಾ ಮಲಗಿದ್ದು ಅಂದ್ರೆ. ಕರೆಕ್ಟ್. ಹಾಗೆ ನನ್ಗೆ ಅದೇ ಇವತ್ತಿಗೂ ನನ್ಗೆ ಅನಿಸ್ತದೆ, ನಾನು ಹೇಗ್ ಮಾಡಿದ್ನೋ ಆ ಮಾಗಣತಿ ಹೇಗೆ ಇಷ್ಟು ಸೇವೆ ಮಾಡಿಸ್ಕೊಂಡಿದ್ದಾನೆ ನನ್ನ ಹತ್ರ ಅಂದ್ರೆ ಅದು ನನಗೇ ನಂಬ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಕನ್ನಡ 4 ಕಲ್ತಿದ್ದೇನೆ, ನಂಗೆ ಯಾವ್ದು ಇದಿಲ್ಲ. ಆದ್ರೆ ನನ್ಗೆ ಇಂಗ್ಲಿಷ್ನಲ್ಲಿ ಅವ್ರಿಗೊಂದು ಲೆಟರ್ ಬಂತು ಅಂದ್ರೆ ಇಂತಲ್ಲಿ ಬಂದಿತ್ತು ಅಂತ ಗೊತ್ತಾಗ್ತಿತ್ತು. ಅವರೇ ಒಂದ್ ದಿವ್ಸ ಹೇಳಿದ್ರು, ಇದು ಯಾವ್ದೋ ಬಂದಾಗ, ಅರೆ ನೀನು ಇದು ಹೆಂಗೆ ಇಂಥದೇ ಅಂತ ಹೇಳಿ ಅದ್ರ ನೋಡಿದ್ಕೊಳ್ಳೆ ಗೊತ್ತಾಗ್ತಿತ್ತು ನಾನು. ಆದ್ರೆ ಒಂದೇ ಒಂದು ದಿವ್ಸ ನಾನು ಬೇಜಾರು ಅಂತ ಮಾಡ್ಕೊಳ್ಳೇ ಇಲ್ಲ ಮೇಳದ ಕೆಲ್ಸಕ್ಕಾಗಿ. ಕರೆಕ್ಟ್. ಯಾರು ಬರ್ಲಿ ಹೋಗ್ಲಿ 3 ಗಂಟೆ ಬರ್ತಿದ್ರು, 2 ಗಂಟೆ ಬರ್ತಿದ್ರು, ಎಷ್ಟೋ ಹೊತ್ತು ಟೈಮ್ ಇಲ್ಲಪ್ಪ ಅದಕ್ಕೆ. ಹೀಗೆ ಹೌದೌದಪ್ಪ, ಅದು ಕರೆಕ್ಟ್, ಹೌದು ಅಂತ ಹೇಳೋದಿಲ್ಲ. ಮತ್ತೆ ಇವರು ಸ್ಕೂಲ್ ಮಾಡಿದ್ರು. ಸ್ಕೂಲ್ ಮಾಡಿ ಇಲ್ಲಿ ಹಳೆ ಮನೆ ಅಂತ ನಮ್ದು ಇತ್ತು, ಅಲ್ಲಿ ಸ್ಕೂಲ್ ಮಾಡಿದ್ರು. ಇಲ್ಲೊಂದು ಸ್ಕೂಲ್ ಒಂದ್ಸಲ ಸ್ವಲ್ಪ ದಿವ್ಸ ಮಾಡಿದ್ರು. ಫಸ್ಟ್ ಸ್ಕೂಲ್ ಮಾಡಿದಾಗ ಜಾಗನೇ ಇಲ್ಲ. 20 ಜನ ಹುಡುಗರು. ಸ್ಕೂಲ್ ಅಂದ್ರೆ ಯಕ್ಷಗಾನ ತರಬೇತಿ ಕೇಂದ್ರ. ಹೌದು, 20 ಜನ ಹುಡುಗರು, ಎಲ್ಲಾ ಘಟ್ಟದ ಮೇಲೆ ನಮ್ಮ 20 ಜನಕ್ಕೆ ಊಟ ತಿಂಡಿ ಅಷ್ಟು ಮನೆಯಲ್ಲಿ, ಶಾಲೆ ಹುಡುಗರಿಗೆ. ಈಗೂ ಇದ್ದಾರೆ ಪರಮ, ಇವರು ನಮ್ಮ ಮೃದಂಗದವರೆಲ್ಲ ಇದ್ದಾರೆ, ಇವು ಆ ಬ್ಯಾಚ್ನಲ್ಲಿ ಆವಾಗಿದ್ದವರು. ಕರೆಕ್ಟ್. ಈಗ ಮೇಳದಲ್ಲಿ ಇದ್ದಾರೆ. ಆವಾಗೆಲ್ಲ ಅಡಿಗೆ ಭಟ್ರೆ ಇಲ್ಲ, ಮನೆಯಲ್ಲೇ ಎಲ್ಲ ಊಟ ತಿಂಡಿ, 2 ಹೊತ್ತು ದೋಸೆನೋ ಇಡ್ಲಿನೋ ಬರೀ ಹೀಗೇನೋ ಕೊಟ್ಟದ್ದು ಅಲ್ಲ.
ಕರೆಕ್ಟ್. ಒಳ್ಳೆ ತಿಂಡಿ ಊಟವನ್ನೇ ಕೊಟ್ಟದ್ದು. ಕೊಟ್ಟು ಕಲಿಸಿದ್ರು ಇಲ್ಲೇ ಇದ್ದಾಗ. ಕಡೆಗಲ್ಲು ಇಲ್ಲಿಂದ ಸ್ವಲ್ಪ ದೂರ ಪಂಚಾಯತ್ ಆಫೀಸ್ನ ಹತ್ರ ಒಂದು ಸ್ಕೂಲ್ ಮಾಡಿದ್ರು. ಅಲ್ಲಿಗೆ ದಿವಸ ಮನೆಯಿಂದ ಅವ್ರ ಅನ್ನವನ್ನು ಮಾಡ್ಕೊಳ್ತಿದ್ರು. ಹೆರಂಜಾಲರು ಇದ್ದಿದ್ರು, ದೇವಿದಾಸ್ ಅಂತ ದೇವದಾಸ್ ಅಂತ ಇದ್ರು. ಅಲ್ಲಿಗೆ ನಾನು ಸಾಂಬಾರೆಲ್ಲ ಮಾಡಿ ಅಲ್ಲಿಗೆ ಕಳಿಸ್ತಿದ್ದೆ. ಒಂದು 20 ಲೀಟರ್ ಕ್ಯಾನ್ ತಗೊಂಡಿದ್ದೆ. ಅದರಲ್ಲಿ ಸಾರು ತುಂಬಿ ಅಲ್ಲಿ ಕಳ್ಸೋದಾಗಿತ್ತು. ಅವ್ರ ಅನ್ನವನ್ನು ಮಾಡ್ಕೊಳ್ತಿದ್ರು. ಕರೆಕ್ಟ್. ಅದೇ ಈ ರೀತಿ ನಾನ್ ಮಾಡಿದ್ದೇನೆ ಅಷ್ಟು ದಿವಸ. ನನ್ಗೆ ಈಗ ಇದಾಗುದಿಲ್ಲ, ಆದ್ರೆ ಹೇಗ್ ಮಾಡಿದೆ ಅಂತ ನಾನು ನಂಬಲಿಕ್ಕೆ. ಅಂದ್ರೆ ನಿಮ್ಮ ಅವರಿಗೆ ಯಜಮಾನರಿಗೆ ಈ ಬಗ್ಗೆ ಎಲ್ಲ ಯಾವ ರೀತಿಯ ಒಂದು ಭಾವನೆ ಇತ್ತು? ಅಂದ್ರೆ ನೀವು ಇಷ್ಟೆಲ್ಲ ಸಹಕಾರ ನನ್ನಿಂದ ಇಂತ ನಿರೀಕ್ಷೆ ಇಟ್ಕೊಳ್ಳಿಲ್ಲ. ಏನೋ ಒಂದು ಮನೇಲಿ ಅಡ್ಗೆ ಮಾಡ್ಕೊಂಡು ಇರಬಹುದು ಇವಳು ಅಂತ ಹೇಳುವ ದೃಷ್ಟಿಯಿಂದಾನೇ ಇದ್ರು. ಅಂದ್ರೆ ನಾವು ಹಳ್ಳಿ ಹುಡುಗಿಯಾರ. ಕರೆಕ್ಟ್ ಕರೆಕ್ಟ್. ಓದ್ಸೋರು ಅಲ್ಲ. ಅದೇ ಅಂತ ನಿರೀಕ್ಷೆ ಇಟ್ಕೊಳ್ಳೋದಿಲ್ಲ. ಇಷ್ಟೆಲ್ಲ ನೀವು ಮಾಡಿದ್ದೀರಿ. ಆಗ ಅವರಿಗೆ ಯಾವ ರೀತಿಯ ಒಂದು ಭಾವನೆ ವ್ಯಕ್ತ ಆಗ್ತಿತ್ತು? ಅಂದ್ರೆ ನಿಮ್ಮನ್ನ ಬಹಳ ಒಳ್ಳೇದಾಯ್ತು ಆ ರೀತಿ ಏನಾದ್ರು ಮಾತುಗಳೆಲ್ಲ ಹೇಳ್ತಾ ಇದ್ರೆ ಹೇಗೆ ಅದು? ಹಾಗೆ ಅಂತ ಅವ್ರು ಹೇಳುವ ಅಂತ ನಿರೀಕ್ಷೆ ಎಲ್ಲ ಇಲ್ಲ. ಅವ್ರು ಅದನ್ನೆಲ್ಲ ಹೀಗೆ ನಿಮ್ಮ ಅಷ್ಟು ಮಾಡದೆ ಹಾಗೆ ಮಾಡದೆ ಹೀಗ್ ಮಾಡ್ದೆ ಅಂತ ಅವರು ಹೊಗಳು ಇವರಲ್ಲ. ಕರೆಕ್ಟ್. ಅವ್ರಿಗೆ ಏನಿದ್ರು ಮನಸ್ಸಿನಲ್ಲೇ ಅನ್ವಯಿಸುವರು ಹೊರತು ಹೇಳುವರಲ್ಲಾಗಿದ್ರು. ಕರೆಕ್ಟ್. ಈಗ ನೋಡಿ, ಕಲಾವಿದರ ಪತ್ನಿಯಾಗಿ ನೀವು ಇಷ್ಟೆಲ್ಲ ಪತ್ನಿ ಅಂದ್ರೆ ಕಲಾವಿದರು ಮೇಳವನ್ನು ಮುನ್ನಡೆಸಿಕೊಂಡು ಹೋಗುವಾಗ ಏನೆಲ್ಲ ತಾಪತ್ರೆಗಳು ಇರ್ತದೆ ಅದನ್ನೆಲ್ಲವನ್ನು ನೀವು ಬಹಳ ಸೊಗಸಾಗಿ ನಿಭಾಯಿಸಿಕೊಂಡು ಬಂದವರು. ಅದನ್ನು ಈಗ ನಮ್ಮ ಶಿವಾನಂದ ಹೆಗಡೆ ಅವರಾಗ್ಲಿ ಅಥವಾ ಇವರೆಲ್ಲರೂ ಅದನ್ನು ಹೇಳ್ತಾರೆ. ಆಯ್ತಾ? ಈಗ ಒಬ್ಬ ಕಲಾವಿದನ ಪತ್ನಿಯಾಗಿ ಇರುವಾಗ ಇಂಥ ಎಲ್ಲ ಸನ್ನಿವೇಶಗಳ ಇರುವಾಗ ನಾವು ಯಾವ ರೀತಿ ಅಂದ್ರೆ ಈಗ ನೀವು ನೋಡಿ, ಅವರೇನು ನಿಮ್ಗೆ ಇಂಥದ್ದು ಮಾಡಬೇಡಿ ಅಂತೇನು ಹೇಳಿದವರಲ್ಲ. ನೀವೇ ಒಂದು ಮುತುವರ್ಜಿ ತಗೊಂಡು ನಮ್ಮ ಮೇಳ ಅನ್ನುವಂಥ ದೃಷ್ಟಿಯಿಂದ ನೀವು ಮಾಡಿದ್ದು. ಈಗಿನ ಕಾಲಕ್ಕಾಗುವಾಗ ಅಂತ ಏನು ಕಷ್ಟ ಏನು ಇಲ್ಲ. ಈಗಿನ ಕಾಲಕ್ಕಾಗುವಾಗ ಸಹಕಾರ ಅಂದ್ರೆ ಯಾವ ಒಂದು ರೂಪದಲ್ಲಿ ಇರಬೇಕು ಅಂತ ನಿಮ್ಮ ಒಂದು ಅಭಿಪ್ರಾಯ ಏನು? ಒಬ್ರು ಕಲಾವಿದರು ಮೇಳದಲ್ಲಿ ತಿರುಗಾಟ ಮಾಡ್ತಾರೆ, ಅವರ ಹೆಂಡತಿಯಾದವರು ಯಾವ ರೀತಿಯ ಸಹಕಾರವನ್ನು ಕೊಟ್ರೆ ಒಳ್ಳೇದು ಅಂತ ನಿಮ್ಗೆ ಅನ್ನಿಸ್ತದೆ? ಅದು ಎಲ್ಲ ರೀತಿಯಲ್ಲೂ ನಾವು ಅಂದ್ರೆ ನಾವು ಅವರಿಂದ ಏನೋ ನಿರೀಕ್ಷೆ ಮಾಡಬಾರದು. ನನ್ನಿದು ಹಾಗೆ ನಮಗ ಅವ್ರು ಹಾಗೆ ಮಾಡ್ಬೇಕು ಹೀಗ್ ಮಾಡ್ಬೇಕು ಹೇಳೋ ನಿರೀಕ್ಷೆ ನಾವು ಇಟ್ಕೊಳ್ಬಾರ್ದು. ಅದು ಅವ್ರಿಗೆ ಆಗೋದು ಇಲ್ಲ. ನಮ್ಮ ಅವರ ಮಧ್ಯದಲ್ಲಿ ಇದಾಗ್ತದೆ, ಹಾಳಾಗ್ತದೆ. ಇದು ನನ್ನ ಉದ್ದೇಶ. ಯಾಕೆಂದ್ರೆ ನಮ್ಮ ಮನೆಯವ್ರು ನಾನು ಎಲ್ಲೂ ಕರ್ಕೊಂಡು ಹೋಗ್ಲಿಲ್ಲ, ಎಲ್ಲೂ ಕರ್ಕೊಂಡು ಹೋಗ್ಲೂ ಇಲ್ಲ, ಏನೂ ಮಾಡ್ಲಿಲ್ಲ ಅವರು. ಕರೆಕ್ಟ್. ಅಂದ್ರೆ ಅದು ಸಾಧ್ಯವೇ ಇರ್ಲಿಲ್ಲ ಅಂತ ಇಟ್ಕೊಳ್ಳಿ. ಅದೇ ನೀವು ಹೇಳಿದ್ರಲ್ಲ. ಈಗ ನಾವು ಹೇಳುದು ನಾನು ಮತ್ತೆ ಏನನ್ನೂ ಅವ್ರಿಗೆ ನಿರೀಕ್ಷೆ ಮಾಡ್ಲಿಲ್ಲ. ನಾನು ಅವ್ರ ಏನು ಅಂದ್ರೆ ಅವರನ್ನು ಮೆಚ್ಚಿ ಮದುವೆ ಆಗಿದ್ದೇನೆ, ಅವರಿಂದ ಕಲೆ, ಇದಿಷ್ಟೇ ನನ್ನ ಉದ್ದೇಶ. ನಮ್ಗೆ ಇಡ್ಗುಂಜಿ ಮೇಳ ಆವಾಗಂತ ಚಿಟ್ಟಾಣಿ ಮೇಳ, ಅಮೃತೇಶ್ವರಿ ಇದೆಲ್ಲ ಪೈಪೋಟಿ ಇತ್ತಲ್ಲ, ಅದನ್ನ ನಮ್ಮ ಮೇಳ ಸೋಲ್ಬಾರದು. ಅದನ್ನ ನಾವು ಇದ್ ಮಾಡ್ಬೇಕು, ನಾವು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು, ಏನೋ ಒಂದು ಉತ್ಸಾಹ ಅಷ್ಟು. ಕರೆಕ್ಟ್. ಅದನ್ನ ರಕ್ಷಣೆ ನಾವು ಮಾಡ್ಬೇಕು. ಈ ದಾರಿಯಲ್ಲಿ ನನ್ನ ಮನಸ್ಸು ಹೋಯ್ತು ಅಷ್ಟೇ. ಅಂದ್ರೆ ನಮ್ಮ ಮೇಳ ಅಂತಂದ್ರೆ ನಾನು ಕೈ ಹಿಡಿದ ಮನೆಯವರ ಮೇಳ ಅನ್ನೋ. ಹೌದು ಹೌದು. ಅವ್ರ ಉದ್ಯೋಗ ಅಲ್ವಾ ಅದು. ಆ ಉದ್ಯೋಗಕ್ಕೆ ನಮ್ಮ ಸಹಕಾರ ಇದ್ರೆ ಮಾತ್ರ ಅದು ಮುಂದೆ ಹೋಗ್ತದೆ. ಕರೆಕ್ಟ್. ಅಂದ್ರೆ ಈಗ ನಿಮ್ಮ ಈಗ ಮಕ್ಕಳು ಅಷ್ಟೇ, ಯಾರು ನಮ್ಮ ಶಿವಾನಂದ ಹೆಗಡೆ ಅವರಾಗ್ಲಿ, ಇವರು ಕೂಡ ಅದನ್ನು ಮುನ್ನಡೆಸ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತದೆ? ಮುನ್ನಡೆಸ್ ನಂಗೆ ತುಂಬಾ ಖುಷಿ. ಅವ್ ಮಾಡ್ಕೊಂಡು ಹೋಗ್ತಾ ಇದ್ದಾನಲ್ಲ, ನನಗೆ ತುಂಬಾ ಖುಷಿ. ಹಾಗಾಗ್ಲಿ ಹೇಳೇ ನನ್ನ ಇಷ್ಟ ಇತ್ತು. ಕರೆಕ್ಟ್. ಏನಾದ್ರೂ ಅಡ್ಡಿಲ್ಲ ನನಗೆ. ಬಾಕಿ ಶ್ರೀಮಂತ್ಗೆ ಇದೆಲ್ಲ ನಾನು ಆಸೆ ಪಟ್ಟವಳು ಅಲ್ಲ, ಇವತ್ತಿಗೂ ಇಲ್ಲ ನನ್ಗೆ. ಕರೆಕ್ಟ್. ಅವನು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು 3ನೇ ತಲೆಮಾರಿನ ಕಲಾವಿದ ಆಗ್ಲಿ ಹೇಳಿ ನಾನು ಬಯಸ್ತೇನೆ. ದೇವ್ರ ಹತ್ರ ಬೇಡೋದು ಅದೇ ದಿವಸ ಆಗ್ಲಿ ಅಂತ. ನಮ್ದು ಈಗ 83 ವರ್ಷ ಆಯ್ತಲ್ಲ, ಇವಾಗ 100 ವರ್ಷ ನಮ್ಮ ಮೇಳ ಆಯ್ತು ಅಂದ್ರೆ ಒಂದು ದಾಖಲೆ ಅಲ್ವಾ ಅದು ಇದರಲ್ಲಿ. ಕರೆಕ್ಟ್ ಕರೆಕ್ಟ್. ಈ 100 ವರ್ಷ ನಾವು ಮಾಡಿದ್ರು ಅಂದ್ರೆ ಎಲ್ಲಿದೆ ಕರ್ನಾಟಕದಲ್ಲಿ? ಕರೆಕ್ಟ್. ಹೌದಪ್ಪ. ಅದನ್ನ ಮಾಡ್ಬೇಕು, ಅದು ಉಳಿಬೇಕು. ನಾನು ಇವತ್ತಿಗೂ ನನ್ನ ಮನ್ಸದೆ ಆಗ್ಬೇಕು. ಅವನು ಶಿವಾನಂದನಿಂದ ಇನ್ನೂ ನಡಿಬೇಕು, ಶ್ರೀಧರ್ನಿಂದ ಮಕ್ಕಳಿಂದ ನಡಿಬೇಕು. ಅದು 100 ವರ್ಷ ಒಂದು ದಾಖಲೆ ಆಗಲಿ ಇಡಗುಂಜಿ ಮೇಳ. ಕರೆಕ್ಟ್ ಕರೆಕ್ಟ್. ಇದು ನನ್ನ ಉದ್ದೇಶ. ಮತ್ತೆ ನನಗೆ ಮೇಳದಲ್ಲಿ ಯಾವಾಗ ಇದು ಅಂದ್ರೆ ಯಾವುದೇ ಆಧುನಿಕ ಸೌಕರ್ಯ ಇಲ್ಲ.
ಕಲ್ಲಲ್ಲಿ ರುಬ್ಬೋದು, ನೀರ್ ಎತ್ತುದು, ಮತ್ತೆ ಎಲ್ಲದು. ಈಗ ಎಲ್ಲದಕ್ಕೂ ಮಿಷನ್, ಆದ್ರೆ ನಮ್ಮ ಹತ್ರ ಮಾಡ್ಲಿಕ್ಕೆ ಆಗುದಿಲ್ಲ. ಆವಾಗ ಹಾಗಲ್ಲ, ಎಲ್ಲದು ದಿವಸ ನೀವು 25 ಜನಕ್ಕೆ ಒಂದು ದೋಸೆ ಮಾಡೋದಿದ್ರೆ ಎಷ್ಟು ಬೇಕು ಹೇಳಿ, ಕಲ್ಲಲ್ಲೇ ರುಬ್ಬೋದು. ಕರೆಕ್ಟ್, ಹೌದು. ಮತ್ತೆ ಎಲ್ಲ ಅಡಿಗೆ ಇಡಿಗೆ ಎಲ್ಲ ಅದು ಈಗಿನವರಾದ್ರೂ ಒಬ್ರು ಸಾಮಾನ್ಯ ಒಂದು 5-6 ದೋಸೆ ತಿಂದರು. ಆಗಿನ ಕಾಲದಲ್ಲಿ ಇನ್ನೂ ಜಾಸ್ತಿ. ಹೌದು, ಕಲಾವಿದ್ರಲ್ವಾ, ಒಂದು 20 ದೋಸೆ ತಿನ್ಬಹುದು. ಅವಾಗ ಎಷ್ಟು ರುಬ್ಬೇಕು. ಬಸ್ ಸ್ಕೂಲ್ ಹುಡುಗರಲ್ಲ, ಎಲ್ಲ ಹುಡುಗರಲ್ಲ, ಅವರಿಗೆಲ್ಲ ಫುಲ್ ತಿಂಡಿ ಕೊಟ್ಟಿದ್ದೇವೆ ನಾವು. ಅವರಿಗೆ ಈ ನನ್ನಿಂದ ತೃಪ್ತಿ ಸಿಕ್ಕಿದೆ ನಮ್ಮ ಮನೆಯವರಿಗೆ. ಆದ್ರೆ ಅವ್ರು ಬಾಯಿ ಬಿಟ್ಟು ಎಲ್ಲೂ ಹೇಳ್ದವರಲ್ಲ, ಏನೂ ಮಾಡಿದವರಲ್ಲ. ಅದೇ ನಿಮ್ಮ ಈ ಸಹಕಾರದಿಂದ ಅವರಿಗೆ ಬಹಳಷ್ಟು ಒಂದು ನೆಮ್ಮದಿ, ಒಂದು ಸಂತೋಷ. ಹೌದು, ಅವರು ಎಲ್ಲರ ಹತ್ರ ಹೇಳಲೂ ಇಲ್ಲ, ಎಮೆ ಹೇಳ್ರಿ ಅಂತ ಹೇಳಿದ್ದಾರೆ ಅವರು. ಅಂದ್ರೆ ಏನೋ ಅಡಿಗೆ ಮಾಡ್ಲಿಕ್ಕೆ ಒಂದು ಆಗ್ಬಹುದು ಅಂತ ತಿಳ್ಕೊಂಡಿದ್ದೆ, ಅದು ಹಾಗಾಗ್ಲಿಲ್ಲ ನನ್ನ ಜೀವನದಲ್ಲಿ ಅಂತ ಹೇಳಿದ್ದಾರೆ ಅವರು. ಈಗ ಇಡೀ ದಿವಸ ಅದೇ 1 ನಿಮಿಷ ನಾನೇನು ಇದಿಲ್ಲಪ್ಪ, ನನಗೆ ಬೇರೆ ಯೋಚನೆ ಮಾಡ್ಲಿಲ್ಲ. ಹೌದು, ಮನೆ ಕೆಲಸ ಇದು, ಆಮೇಲೆ ಮೇಳದ್ದು ಕೆಲಸಗಳು, ಹೊಲಿಯೋದು, ಇದು ಮಾಡೋದು, ಅದೇ ಸಂಪೂರ್ಣವಾಗಿ. ಎಷ್ಟೋ ಇವರಿಗೆ ಕಲಾವಿದರಿಗೆ ಗೋಡೆಯವರಿಗೂ ಕೊಟ್ಟಿದ್ದೆ ನಾನು. ಮಳೆಗಾಲದಲ್ಲಿ ಇದು ಬ್ಯಾಗ್ ಮಾಡ್ಕೊಟ್ಟಿದ್ದೆ. ಇಲ್ಲ ಅಂತ ಇರ್ತದ. ಹೌದು ಹೌದು ಹೌದು. ಸುಮಾರು ಜನ ಕಲಾವಿದರು ಮಾಡಿಸಿದ್ದಾರೆ. ಏನೋ ಹ್ಯಾಗ್ ಮಾಡಿದ್ನ ಆ ಶಕ್ತಿ ಏನು ಆ ಮಾಡತಿ ನನ್ಗೆ ಕೊಟ್ಟನೋ ನನಗೆ ಗೊತ್ತಿಲ್ಲ. ಅದೇ ನಿಜವಾಗಿ ಅದು. ಇವತ್ತು ಒಂದ್ ಸಂದರ್ಭ ಬಂತು, ಇವ್ರೆಲ್ಲೋ ಹೋಗಿದ್ರಪ್ಪ, ಎಲ್ಲಿ ನೆನಪಾಗುದಿಲ್ಲ ನನ್ಗೆ. ಇರ್ಲಿ, ಹೊರಗಡೆ ಆಟಕ್ಕೆ ಹೋಗಿದ್ರು ಅವ್ರು. ಬರುವಾಗ ತುಂಬಾ ಜ್ವರ ಅವರಿಗೆ. ಇಲ್ಲಿ ಒಂದು ಕಲಾವಿದ ಏನ್ ಮಾಡ್ತಾನೆ ಅಂದ್ರೆ, ನಾಳೆ ಬೆಳಿಗ್ಗೆ ನಾಳೆ ಸಂಜೆ ಒಳಗೆ 5,000 ರೂಪಾಯಿ ನನಗೆ ಬೇಕು ಅಂತಾನೆ. ಎಲ್ಲೂ ಇಲ್ಲ ಹಣ. ಕಡೆಗೆ ಏನ್ ಮಾಡಿದೆ ನಾನು, ಹೀಗೆ ಪುತ್ತೂರು ಮಾಬಲ್ ಭಟ್ರು ಅಂತಿದ್ರು, ತುಂಬಾ ಮೇಳಕ್ಕೆ ಹೆಲ್ಪ್ ಮಾಡಿದವರು. ಅವ್ರಿಗೊಂದು ಫೋನ್ ಮಾಡಿದೆ, ಹೀಗಾಗಿದೆ, ಅರ್ಜೆಂಟ್ ಬೇಕಾಗಿತ್ತು ನನಗೆ, ಒಂದು ನೀವು ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದ್ರು. ಕೂಡ್ಲೆ ನಾನು ಸೀರೆ ಹುಟ್ಟಿದ್ದು ಪುತ್ತೂರಿಗೆ ಹೋಗಿದ್ದು, ಒಬ್ಬರೇ ತಿರುಗಿದ್ದಾನೆ. ಪುತ್ತೂರಿಗೆ? ಎಲ್ಲಿ? ಮಂಗಳೂರು, ಪುತ್ತೂರು? ಹೌದು, ಅಲ್ಲ ಹೋಗಿ ಅವ್ರ ಬ್ಯಾಂಕ್ ಇತ್ತು, ನನ್ನ ಹೆಸರಿನಲ್ಲಿ 5,000 ರೂಪಾಯಿ ತಕೊಂಡು ತಂದ ಕಲಾವಿದನಿಗೆ ಕೊಟ್ಟಿದ್ದೇನೆ. ಮತ್ತೆ ಇವರು ದಿಲ್ಲಿಗೆ ಹೊರಟರು. ದಿಲ್ಲಿಗೆ ಹೋಗಿ ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ಶಿವರಾಮೇಗೌಡರು, ತಿಮ್ಮಣ್ಣಾಜಿ 3 ಜನ ಹೋಗುವಾಗ ಇವರು ಹಣ ಕಳಿಸ್ಲಿಲ್ಲ. ಇವ್ರಿಗೆ 250 ರೂಪಾಯಿ ಸ್ಕಾಲರ್ಶಿಪ್ ಬರ್ತಿತ್ತು ಅಲ್ಲಿ. ಇವ್ ಮಾವನ್ ಕರ್ಕೊಂಡು ಹೋಗ್ಬೇಕಲ್ಲ, ಇವರು ಯಾರ ಗಂಗಾಧರ ಶಾಸ್ತ್ರಿಯನ್ನ ಅಲ್ಲ ಮುಂದ ಹಾಕಿದ್ರು ಕರ್ಕೊಂಡು ಹೋಗ್ಲಿಕ್ಕೆ. ತಿಮ್ಮಣ್ಣಾಜಿ ಮತ್ತೆ ಮಾವ ಇಬ್ಬರನ್ನ ಕರ್ಕೊಂಡು ಹೋಗ್ಲಿಕ್ಕೆ ನನ್ನ ತಾಯಿ ಮನೆಯಲ್ಲಿ ನನ್ಗೊಂದು ಹಾರ ಹಾಕಿದ್ರು. ಅದನ್ನು ಬೇರೆಯವರ ಮನೇಲಿ ಒತ್ತಾಯ ಇಟ್ಟು ಅವ್ರಿಗೆ ಹಣ ಮಾಡಿ ನಾನು ದಿಲ್ಲಿ ಕಳ್ಸಿಕೊಟ್ಟಿದ್ದೆ ಅವ್ರನ್ನ. ನನ್ನಂದ್ರೆ ಈ ರೀತಿ ನಾನು ನಮ್ಮ ಮನೆಯವ್ರಿಗೆ ಹೆಲ್ಪ್ ಮಾಡ್ಕೊಳ್ತಾ ಬಂದೆ. ನಾನು ಅವ್ರಿಂದ ನಿರೀಕ್ಷೆ ಇಟ್ಕೊಳ್ಳಿಲ್ಲ, ನಾನು ಹೀಗೆ ಮಾಡ್ತಾ ಬಂದಿದ್ದೇನೆ ಅಷ್ಟೇ. ಅದೇ ನಿಮ್ಮಿಂದ ಎಷ್ಟು ಸಾಧ್ಯ ಉಂಟು ಅಷ್ಟು ನೀವು ಸಹಕಾರವನ್ನು ಮಾಡಿಕೊಂಡು ಹೋಗಿದ್ದೀರಿ. ನನಗಂದ್ರೆ ನನಗೆ ಸೂಚನೆ ಮಾಡ್ಕೊಂಡು ನಾನೇ ಮಾಡುದು, ನನಗೆ ಯಾರು ಹೇಳ್ಕೊಡ್ಲಿಲ್ಲ, ಕರೆಕ್ಟ್ ಮಾಡ್ಲಿಲ್ಲ. ಈ ಶಿವಾನಂದನ ಬಗ್ಗೆ ಅಷ್ಟೇ, ನಾನು ಅವನಿಂದ ಏನೂ ನಿರೀಕ್ಷೆನ ಮಾಡುದಿಲ್ಲ. ಅವನ ಶ್ರೇಯಸ್ಸು, ಅವನೊಂದು ಕಲಾವಿದನಾಗ್ಲಿ ಅದನ್ನ ನಾನು ಕಣ್ಣು ತುಂಬಾ ನೋಡ್ಬೇಕು ಅಷ್ಟೇ. ಅಲ್ಲ, ಈಗ ಆಗಿದ್ದಾನೆ, ಆಗ್ಲಿಲ್ಲ ಅಂತಲ್ಲ, ಮತ್ತು ಎತ್ತರಕ್ಕೆ ಬೆಳಿಬೇಕು ಅಂತ ಒಂದು ಆಸೆ ಇರ್ತದೆ. ಕರೆಕ್ಟ್. ಅಂದ್ರೆ ಈ ರೀತಿಯಲ್ಲಿ ನಾನು ಹೆಲ್ಪ್ ಮಾಡಿದ್ದವ್ರಿಗೆ. ಅಂದ್ರೆ ನಾನಿದನ್ನು ಯಾಕೆ ಈ ಒಂದು ದಾಖಲೀಕರಣ ಮಾಡಿದ್ದು ಅಂತಂದ್ರೆ, ನಿಮ್ಮನ್ನು ಮುಜುಗರಕ್ಕೆ ಈಡು ಮಾಡ್ಲಿಕ್ಕಾಗ್ಲಿ ಅಥವಾ ಇನ್ಯಾವುದೋ ವಿಚಾರಕ್ಕೆಲ್ಲ, ಅಂದ್ರೆ ಹಿಂದಿನ ಕಾಲದಲ್ಲಿ ಎಷ್ಟು ಕಷ್ಟ ಇತ್ತು. ಆ ಕಷ್ಟ ಒಬ್ಬ ಕಲಾವಿದ ಅಂದ್ರೆ 6-7 ತಿಂಗಳು ಅವರು ಹೊರಗಡೆ ಇದು ಮಾಡುದು. ಆಮೇಲೆ ಒಂದು ಸಾಮಾನು ಬೇಕಿದ್ರೆ ಹೊನ್ನಾವರನೇ ಹೋಗ್ತಾ ಇರ್ಬೇಕು ನಾವು. ಅಲ್ಲಿ ಹೊನ್ನಾವರ ಹೋಗಿ ಒಂದು ಎತ್ತಿನ ಗಾಡಿಯಲ್ಲಿ ಹಾಕ್ಬೇಕು ಸಾಮಾನು. ನಾವ್ ಯಾವ್ದೋ ಲಾರಿ ಹಿಡ್ಕೊಂಡು ಬರ್ಬೇಕು. ಬಸ್ ಸೌಕರ್ಯ ಇಲ್ಲಾಗಿತ್ತು ಅವಾಗ. ಈಗ ನಮ್ಮ ಮಂಟಪ ಅವರ ಹೆಂಡತಿ ಮೊನ್ನೆ ಮತ್ತೆ ನೆನ್ಪಾಡಿದ್ದಾರೆ, ನಾವು ನಾನು ನೀವು ಎಷ್ಟು ಸಲ ಲಾರಿ ಹತ್ಕೊಂಡು ತಿರುಗಿದ್ದು ಮಾರಾಯ. ಅಂದ್ರೆ ಈಗ ನಾವು ದೊಡ್ಡ ದೊಡ್ಡ ಲಾರಿ ಎಲ್ಲಾಗಿತ್ತು ಅವಾಗ. ಅವ್ರಕ್ಕೆ ಹೋಗಿ ಇಳಿಯುದಿದ್ರೆ ಲಾರಿ ಹತ್ಕೊಂಡು ಹೋಗೋದೇ ಹೆಚ್ಚು. ಮತ್ತೆ ಈ ಲಾಂಚ್ನಲ್ಲಿ ಹೋಗಿ ಆಚೆಗೆ ದಾಟಿ ಈಚೆಗೆ ದಾಟಿ ಅದೆಲ್ಲೊಂದು ಕೆಲವು ವರ್ಷ ಆಯ್ತು. ಸಾಮಾನಿದ್ರೆ ಅಂಗಡಿಯಿಂದ ಸಾಮಾನು ತಗೋದಿದ್ರೆ ನಾವು ಬಂದಿರೋದವರೆಗೂ ಎರಡೂ ಕೈಲೂ ಈ ಸಾಮಾನು ಜೋಡಿಸ್ಕೊಂಡು ನಡ್ಕೊಂಡು ಕಳೀತು.
ಕರೆಕ್ಟ್. ಇಷ್ಟ ಅವ್ಯವಸ್ಥೆ ಇತ್ತು ಅವಾಗ. ಇವಾಗ ಆಗಲ್ಲ, ಮನೇಲಿ ಕೂತ್ಕೊಂಡ್ರೆ ಏನೂ ಮಾಡಬಹುದು. ಹೌದು. ಈ ಫೋನು ಅದರ ಇದಿಲ್ಲ, ಲ್ಯಾಂಡ್ ಫೋನ್ ಒಂದಿತ್ತು, ಅದು ಆಫೀಸಿಗೆ ಹೇಳಿ ಆ ನಂಬರ್ ತಕೊಂಡು ನಿಮಗ್ ಫೋನ್ ಮಾಡೋದಿದ್ರೆ ನಾವು ಬುಕ್ ಮಾಡ್ಕೊಂಡು ಮಾಡ್ಬೇಕಾಗಿತ್ತು, ಇಂಥವ್ರು ನಮ್ಗೆ ಬೇಕು ಕಾಂಟ್ಯಾಕ್ಟ್ ಕೊಡಿ ಅಂತ. ಕರೆಕ್ಟ್. ಹೌದು. ಮಾಡಿದೆ ಅಂತೂ, ಹೇಗೆ ಮಾಡಿದೆ ಅಲ್ಲ, ಅದೇ ಅದು ನೀವು ಅದನ್ನು ದೇವರು ಇಡಗುಂಜಿಯ ಮಹಾಗಣಪತಿ ಅಂತ ಹೇಳ್ತೀರಿ, ಅದು ಸರಿಯೇ, ಅಲ್ಲ ಅಂತ ಎಲ್ಲ ಹೇಳುದಿಲ್ಲ. ಆದ್ರೆ ನಮ್ಮಲ್ಲಿ ಇರುವಂತಹ ಆ ಒಂದು ಏನು ಆ ಒಂದು ಶ್ರದ್ಧೆ, ನಮ್ಮ ಮೇಳ ಅನ್ನುವಂತಹ ಆ ಒಂದು ಭಕ್ತಿ, ಈ ಎಲ್ಲ ಕಾರಣಗಳಿಂದ ಅದೆಲ್ಲ ನಡೆಯಿತು. ಮತ್ತೆ ಕೆಲವೊಂದು ಆಗ್ಬೇಕಿದ್ರೆ ಏನಾಗ್ತದೆ ಅಂದ್ರೆ ಅದಕ್ಕೆ ನಮ್ಮದು ಅಂತ ಬರ್ಬೇಕಾಗ್ತದೆ. ಇದು ನಮ್ಮದು ಅಂತ ಆದ್ರೆ ಮಾತ್ರ ನಮ್ಗೆ ದುಡಿಲಿಕ್ಕೆ ಮನ್ಸು ಬರ್ತದೆ. ಈಗ ಒಂದು ವರ್ಷ ಮೇಳದಲ್ಲಿ ತುಂಬಾ ಎಲ್ಲರಿಗೂ ಜ್ವರ ಬಂತು. 60 ಜನ, ಟೆಂಟ್ ಆಳುಗಳಿಂದ ಹಿಡಿದು ಕಲಾವಿದರಿಂದ ಹಿಡಿದು ಮನೇಲಿ ಅಷ್ಟು ಜನ ಮನೇಲಿದ್ದಾರೆ. ಮುದ್ರಾಡಿ ಒಬ್ರು ಡಾಕ್ಟರ್ ಅಂತ, ಅವರು ಇಲ್ಲೇ ಮನೆಗೆ ಬಂದಷ್ಟು ಜನಕ್ಕೂ ಇಂಜೆಕ್ಷನ್ ಕೊಟ್ಟು ಎಲ್ಲ ಮಾಡಿ 3 ದಿವಸ ಅವರಿಗೆ ಅಷ್ಟು ಜನಕ್ಕೂ ಗಂಜಿ ಊಟ ಕಲಾವಿದರಿಗೆ. ಅಲ್ಲ ಮಾಡ್ಬೇಕಲ್ಲ, ಆದ್ರೆ ನಂಗೆ ಏನು ಅನ್ಸ್ಲಿಲ್ಲ ಅಂತ. ಇದೊಂದು ತ್ರಾಸು, ಅಯ್ಯಪ್ಪ ಈಗ ಇದು ಇಷ್ಟ ಈ ರೀತಿಯಲ್ಲಿ ಜನ ತಂದು ಹಾಕ್ತಾರೆ, ನಾನು ಹೇಗ್ ಮಾಡೋದಪ್ಪ, ಇದು ಒಂದು ನನ್ಗೆ ಅನ್ಸ್ಲೇ ಇಲ್ಲ. ಅದು ಯಾಕೆ ಏನು ಅಂತ ಗೊತ್ತಿಲ್ಲ ನನ್ಗೆ. ಹೀಗೆ ಇಷ್ಟು ಹೊತ್ತು ಒಬ್ಬ ಯಕ್ಷಗಾನ ಕಲಾವಿದರ, ಯಕ್ಷಗಾನ ಅಂತ ಹೇಳುವುದಕ್ಕಿಂತಲೂ ಒಬ್ಬ ಕಲಾವಿದರ ಒಂದು ಮನೆಯಲ್ಲಿ ಯಾವ ರೀತಿಯ ಒಂದು ವಾತಾವರಣ ಇರ್ತದೆ, ಅಲ್ಲಿ ಏನೆಲ್ಲ ಆಗು ಹೋಗುಗಳು ನಡೀತದೆ ಅಂದ್ರೆ ಒಂದು ಕಾಲಘಟ್ಟದಲ್ಲಿ. ಈಗ ನಮಗಿಂತ ತುಂಬಾ ಹಿಂದೆ, ಇದು ಒಂದು 20-25 ವರ್ಷ ಹಿಂದಿನ ಕಥೆ ಇದು. ಈಗಂತೂ ತುಂಬಾ ಸೌಕರ್ಯಗಳುಂಟು. ಈಗಂತೂ ಸಹಾಯ ಸಹಕಾರ ಮಾಡುವುದಂತೂ ಇನ್ನೂ ಅತ್ಯಂತ ಸುಲಭ. ಹಿಂದಿನ ಹಾಗೆಲ್ಲ ಕಷ್ಟ ಅಲ್ಲ. ನೀವೀಗ ಆ ಕಷ್ಟ ಅಂದ್ರೆ ಏನು, ಅದರ ಒಂದು ವ್ಯಾಪಕತೆ ಎಷ್ಟು, ನನಗೆ ಗೊತ್ತೇ ಇಲ್ಲ. ನೀವೀಗ ಹೇಳಿದ ಮೇಲಷ್ಟೇ ನನಗೆ ಗೊತ್ತಾಗಿದ್ದು ಬಿಟ್ರೆ ಇಷ್ಟೆಲ್ಲ ಅದರಲ್ಲಿ ಇತ್ತು ಅನ್ನುವಂಥ ಕಲ್ಪನೆ ನನಗೆ ನಿಜವಾಗ್ಲೂ ಇರಲಿಲ್ಲ. ಈ ಎಲ್ಲ ವಿಚಾರಗಳನ್ನು ಒಬ್ಬ ಏನು ನಮ್ಮ ಬಡಗುತಿಟ್ಟು ಯಕ್ಷಗಾನ ರಂಗದಲ್ಲಿ ಒಂದು ಅತ್ಯಂತ ಮಹೋನ್ನತ ಕಲಾವಿದರು ಅಂತ ಹೆಸರು ಪಡೆದಂತಹ ಕೆರೆಮನೆ ಶಂಭು ಹೆಗಡೆ ಅವರ ಪತ್ನಿಯಾಗಿ ನೀವು ಏನೆಲ್ಲ ಒಂದು ಸಹಾಯ ಸಹಕಾರವನ್ನು ಕೊಟ್ಟಿದ್ರಿ. ಅಂದ್ರೆ ಅವರು ನಮಗೆ ಏನು ರಂಗಸ್ಥಳದಲ್ಲಿ ಅವರು ಕಾಣ್ತಾರೆ, ಆದರೆ ಅದರ ಹಿಂದೆ ನಿಜವಾಗ್ಲೂ ಒಂದಷ್ಟು ಬಹಳಷ್ಟು ಅವಿರತವಾದಂತಹ ಶ್ರಮ ನಿಮ್ಮದು ಇದೆ. ಅದನ್ನು ಕೂಡ ನಾವು ಕಲಾಭಿಮಾನಿಗಳು ಗುರುತಿಸಬೇಕು. ಕೇವಲ ನೀವು ಅಂತಲ್ಲ, ಇಲ್ಲಿ ನೀವು ಎನ್ನುವಂಥದ್ದು ಕೇವಲ ಒಂದು ಮಾದರಿಯಾಗಿ ಮಾತ್ರ ನಾನು ತೆಗೆದುಕೊಳ್ತಾ ಇರುವುದು. ಅಂದ್ರೆ ಎಲ್ಲಾ ಕಲಾವಿದರು ಕೂಡ ರಂಗದಲ್ಲಿ ವಿಜೃಂಭಿಸ್ತಾರೆ, ಅದರ ಹಿಂದೆ ಅವರ ಕುಟುಂಬ ವರ್ಗದ ಒಂದು ಶ್ರಮ ಎಷ್ಟಿರ್ತದೆ ಅದು ಎಲ್ಲವನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಆ ಒಂದು ಕಾರಣಕ್ಕಾಗಿ ಇದೊಂದು ದಾಖಲೆಯ ರೂಪದಲ್ಲಿ ಈ ಒಂದು ಸಣ್ಣ ಒಂದು ಸಂವಾದವನ್ನು ಮಾಡಿದ್ದೇನೆ. ನೀವು ಬಹಳಷ್ಟು ನೇರವಾಗಿ, ಬಹಳ ಸರಳವಾಗಿ, ನಿಮ್ಮ ಒಂದು ಮುಗ್ಧತೆಯಿಂದ ನಿಮ್ಮ ಎಲ್ಲ ಅನಿಸಿಕೆಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಿ. ಯಕ್ಷಗಾನ ಕಲಾಭಿಮಾನಿಗಳಿಗೆ ಎಲ್ಲರ ಪರವಾಗಿ ನಿಮಗೆ ಅನಂತ ಕೃತಜ್ಞತೆಗಳು ಮೇಡಮ್. ನಮಸ್ಕಾರ.